ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ಕರ್ನಾಟಕ ರಾಜ್ಯದ ಮುಪ್ಪನೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧಿಕಾರಗೂ ರಾಜ್ಯಪಾಲರು ತಾವರ್ಚಂದ್ ಗೆಹ್ಲೋಟ್ ರೆಡ್ದು ಪ್ರತಿಜ್ಞೆ. ಉಳ್ಳಾಲದ ಇನ್ಲ್ಯಾಂಡ್ ಅಪಾರ್ಟ್ಮೆಂಟ್ ಇಲ್ಲೊಂಜೇತ ಯಜಮಾನಗ್ ಅಮಲ್ ಪರ್ಪಾದು 2,12,000 ರೂಪಾಯಿ ಲಕ್ಕಾದ ಪದ್ರಡಾಯಿನ ಅಜೀನ್ ಬೊಕ್ಕ ಸನ್ನಾ ಹತೀಜಮ್ಮ ಬಂಧನ. ಪರಿವರ್ತನಾ ಸಮುದಾಯ ಸಂಘಟನೆ ಬೊಕ್ಕ ನವಸಹಜ ಸಮುದಾಯದ ಮಂಗಳಾಮುಖಿಯರ್ನ ನಡುಟು ಓದಂಟ್ ನ್ಯಾಯ ಒದಗಾಯರೆ ಕುಡ್ಲಾ ಪೊಲೀಸ್ ಕಮಿಷನರ್ಗೆ ಒತ್ತಾಯ. ಸರ್ವಿಸ್ ಸಿಟಿ ಬೊಕ್ಕ ಸರ್ಕಾರಿ ಬಸ್ಲಿನ ಒತ್ತಡ ಅವ್ಯವಸ್ಥೆಲಿನ ತಾಣ ಕುಡ್ಲದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಒಂಜಿ ವರದಿ. ವಾರ್ತೆದ ವಿವರ. ಕರ್ನಾಟಕ ರಾಜ್ಯದ ಮುಪ್ಪನೇ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಬುಧವಾರ ಅಧಿಕಾರದೆ ತೊಂಡೆರು. ಬೆಂಗಳೂರು ರಾಜಭವನಡು ರಾಜ್ಯಪಾಲರು ತಾವರ್ ಚಂದ್ರ ಗೆಹ್ಲೋಟ್ ಪ್ರತಿಜ್ಞೆ ಮಲ್ಪಾಯರು. ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯರ್ನ ಹಿರಿಯ ಮಗೆ ಬಸವರಾಜ ಬೊಮ್ಮಾಯಿ 2008 ಜೆಡಿಯು ಪಕ್ಷೊಡ್ದು ಬಿಜೆಪಿ ಸೇರ್ದು ಯಡಿಯೂರಪ್ಪರ್ನ 2 ಸರ್ಕಾರಡು ಮಂತ್ರಿಯಾದಿತ್ತೆರು. ರಾಜ್ಯದ ಮುಪ್ಪನೇ ಮುಖ್ಯಮಂತ್ರಿಯಾದ ಬಸವರಾಜ ಬೊಮ್ಮಾಯಿ ಬುಧವಾರ ಅಧಿಕಾರದೆ ತೊಂಡೆರು. ಬೆಂಗಳೂರು ರಾಜಭವನಡು ನಡತಿನ ಲೇಸಡು ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಹೊಸ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರಿಗೆ ಪ್ರತಿಜ್ಞೆ ಮಲ್ಪಾಯರು. ಪ್ರಮಾಣ ವಚನ ಕಾರ್ಯಕ್ರಮಟ್ಟು ಬಿಜೆಪಿ ಕರ್ನಾಟಕ ಉಸ್ತುವಾರಿ ಅರುಣ್ ಸಿಂಗ್, ಧರ್ಮೇಂದ್ರ ಪ್ರಧಾನ್, ಈತ್ನೆಟ ಮುಖ್ಯಮಂತ್ರಿಯಾದಿತ್ತಿನ ಬಿಎಸ್ ಯಡಿಯೂರಪ್ಪ, ಮಾಜಿ ಮಂತ್ರಿಲಾಯ್ನ ಆರ್ ಅಶೋಕ, ಗೋವಿಂದ ಕಾರಜೋಳ, ಶ್ರೀರಾಮುಲು, ಕಾಂಗ್ರೆಸ್ ನಾಯಕರು ಆರ್.ವಿ. ದೇಶಪಾಂಡೆ ಪಾಲ್ದೆತೊಂಡೆರು. ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಎಸ್.ಆರ್. ಬೊಮ್ಮಾಯಿ ಬೊಕ್ಕ ಗಂಗಮ್ಮ ಮೊಕ್ಲಿನ ಮಲ್ಲಮಗೆಯಾದ ಜನವರಿ 28 ಅಜ್ಪೇಟ್ ಬಸವರಾಜ್ ಪುಟ್ಟುದೇರ. ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿ ಕಲ್ತದಿನ ಬೊಮ್ಮಾಯಿ ಕೃಷಿ ಬೊಕ್ಕ ಉದ್ಯಮಡುಲ್ಲೇರ. ಜೆಡಿಯು ಪಕ್ಷಡು 2008 ಬಿಜೆಪಿ ಸೇರ್ದು ಶಿಗ್ಗಾವಿ ಕ್ಷೇತ್ರಡು ಶಾಸಕರಾಯರು. ಬಿಎಸ್ ಯಡಿಯೂರಪ್ಪರು ಸುರು ಮುಖ್ಯಮಂತ್ರಿಯಾನಗ ಬಸವರಾಜ ಬೊಮ್ಮಾಯಿಯರಿಗೂ ಜಲ ಸಂಪನ್ಮೂಲ ಬೊಕ್ಕ ಸಹಕಾರ ಮಂತ್ರಿ ಸ್ಥಾನ ಕೊರ್ದಿತ್ತೆರ. ಯಡಿಯೂರಪ್ಪರ್ನ ಈತ್ನೆಟ ಇತ್ತಿನ ಸರ್ಕಾರಡು ಗೃಹ ಬೊಕ್ಕ ಸಂಸದೀಯ ವ್ಯವಹಾರಲಿನ ಖಾತೆ ಮಂತ್ರಿ ಆದಿತ್ತೆರ. ನಾನು ಬಸವರಾಜ ಬೊಮ್ಮಾಯಿ ಎಂಬ ಹೆಸರಿನ ನಾನು ಕಾನೂನಿನ ಮೂಲಕ ಸ್ಥಾಪಿತ ಭಾರತ ಸಂವಿಧಾನದ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತ್ವವನ್ನು ಎತ್ತಿ ಹಿಡಿತೇನೆಂದು ಮತ್ತು ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯಗಳನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಪಾತವಿಲ್ಲದೆ, ರಾಗ ದ್ವೇಷ ಇಲ್ಲದೆ ಎಲ್ಲ ಜನರ ಬಗೆಯ ಸಂವಿಧಾನಿಕ ಮತ್ತು ಕಾನೂನು ಅನುಸಾರವಾಗಿ ನ್ಯಾಯ ನ್ಯಾಯವನ್ನು ಮಾಡುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಇಲ್ಲಡೆ ಪಾರ್ಟಿ ಮಲ್ಪುಗಾಂದು ಅಮಲ್ ಪರ್ಪಾದು ಮತಿ ತಪ್ಪನಾಗ ಇಲ್ಲಡು 2,12,000 ರೂಪಾಯಿ ಕಂಡದಿನ ಸಂಗತಿ ಉಳ್ಳಾಲ ಪೊಲೀಸ್ ಸ್ಟೇಷನ್ದ ಸುತ್ತದ ಇನ್ಲ್ಯಾಂಡ್ ಇಂಪಾಲ್ ಅಪಾರ್ಟ್ಮೆಂಟ್ ನಡೆತದಿನ ಅಜೀನ್ ಸಿಎಂ ಬೊಕ್ಕ ಹತೀಜಮ್ಮ ಇಂಚ 20 ಆರೋಪಿಲೇನು ಉಳ್ಳಾಲ ಪೊಲೀಸರು ಪತ್ತದಿರ. ಇಲ್ಲಡೆ ಪಾರ್ಟಿ ಮಲ್ಪುಗಾಂದು ಆ ಇಲ್ಲಲ್ದರೆಗೂ ಅಮಲ್ ಪರ್ಪಾದು ಮತಿ ತಪ್ಪುನಗ ಇಲ್ಲಡಿತ್ತಿನ 2,12,000 ರೂಪಾಯಿ ಕಂಡದು ಪದ್ರಡಾತಿನ 20 ಆರೋಪಿಲಾಯಿನ ಅಜೀನ್ ಸಿಎಂ ಬೊಕ್ಕ ಹತೀಜಮ್ಮ ಮೊಕ್ಲೆನು ಉಳ್ಳಾಲ ಪೊಲೀಸರು ಪತ್ತದಿರ. ಅಜೀನ್ ಬೊಕ್ಕ ಆಯ್ನ ದೋಸ್ತಿ ಸನ್ನಾ ಹತೀಜಮ್ಮ ಕೈತಲ್ದ ಇಲ್ಲಲ್ದ ಒರಿಯನು ಪೊಲಬು ಮಲ್ತೊಂದು ಜುಲೈ 14 ಆಯ್ನ ಇಲ್ಲಡು ರಾತ್ರಿ ಪಾರ್ಟಿ ಮಲ್ತದಿರ. ಪಾರ್ಟಿಡು ಜ್ಯೂಸುಡು ಅಮಲು ಬೆರೆಸದು ಪರ್ಪಾದಿರ. ಇಲ್ಲಲ್ದಾರು ಪರಿಪೆಟ್ಟಿಗೆ ಮತಿ ತತ್ತಂಡು ಎಚ್ಚರಿಗೆ ಆನಗ ಪಾರ್ಟಿ ಮಲ್ತಿನ 20 ಪದ್ರಾಡ್ ಎಡತ ಕೈಟಿತ್ತಿನ ನವರತ್ನದ ಉಂಗಿಲ ಕಬಾಟಿಡಿತ್ತಿನ 2,12,000 ರೂಪಾಯಿ ಕಂಡದಿರ. ಆ 20ನ ಇಲ್ಲಡೆ ಪೋದು ನಿಕ್ಲೆನ ಮಿತ್ತು ಪೊಲೀಸ್ ದೂರು ಕೊರ್ಪೆಂದು ಪೋಡಿಪಾದಿರ. ಎಲ್ಲೇ ಇರನ ಕಾಸು ಕೊರ್ಪಾಂದು ನಂಬಾದು ಇಲ್ಲಡೆ ಬತ್ತಿನಕಲು ಅರೆನ ಬತ್ತಲೆ ಫೋಟೋ ವಿಡಿಯೋ ತೋಜಾದು ಪೊಲೀಸ್ ದೂರು ಕೊರುಂಡ ಸಾಮಾಜಿಕ ಜಾಲತಾಣಡು ಪಾಡ್ದು ಮರ್ಯಾದೆ ದೆಪ್ಪು ಅಂದು
ಪೋಡಿಪಾದಿರು. ಈ ಎನ್ನ ಮಿಗ್ದಿನ ಅತ್ಯಾಚಾರ ಮಲ್ಪರ ಪ್ರಯತ್ನ ಮಲ್ತದಾಂದು ಅಲೆಡ ದೂರು ಕೊಟ್ಪಾವೆಂದ್ಲ ಪೋಡಿಪಾದಿರು. ಅಂಚಾದು ಆ ಇಲ್ಲಲ್ದ ಯಜಮಾನೆ ಉಳ್ಳಾಲ ಪೊಲೀಸ್ ಸ್ಟೇಷನ್ಗೂ ದೂರು ಕೊಡ್ದು ಅಜೀನ್ ಬೊಕ್ಕ ಸನ್ನ ಹತೀಜಮ್ಮನ ಬಂಧನ ಆತಂಡು. ಒಬ್ಬ ಲೇಡಿ ಮತ್ತು ಒಬ್ಬ ಆ ಲೇಡಿ ಜೊತೆ ಇದ್ದಂಥ ಇಬ್ಬರು ವ್ಯಕ್ತಿಗಳು, ಅವರಿಬ್ಬರು ಅವ್ರ ಮನೆ ಪಕ್ಕದ ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಂಡು ಡಿನ್ನರ್ಗೆ ಅಂತ ಕರೀತಾರೆ. ಕರೆದಂಥ ಸಂದರ್ಭದಲ್ಲಿ ಡಿನ್ನರ್ ಎಲ್ಲ ಆದಮೇಲೆ ಸ್ವಲ್ಪ ಮದ್ಯಪಾನ ಸೇವನೆ ಮಾಡಿ, ಆ ಸಂದರ್ಭದಲ್ಲಿ ಈ ಪಕ್ಕದ ಮನೆ ವ್ಯಕ್ತಿ ಏನಿದ್ದ ಆತ ದುಬೈ ರಿಟರ್ನ್ ಸ್ಮಾಲ್ ಟೈಮ್ ಬಿಸ್ನೆಸ್ ಮೆನ್ ಇದ್ದಾನೆ. ಅವನದು ಸ್ವಲ್ಪ ಪರ್ಸ್ನಲ್ ಫೋಟೋಸು, ಅವನ ಮೈ ಮೇಲಿದ್ದಂಥ ಬಟ್ಟೆಗಳನ್ನ ವಿವಸ್ತ್ರಗೊಳಿಸ್ಬಿಟ್ಟು ಕೆಲವು ಪರ್ಸ್ನಲ್ ಫೋಟೋಸ್ ಎಲ್ಲ ತಕ್ಕೊಂಡು ಈ ಫೋಟೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ನಿಮ್ಮ ಸಂಬಂಧಿಕರಲ್ಲಿ ಬಿಡ್ತೀನಿ ಅಂತಂದು ಹೇಳಿ ಥ್ರೆಟನ್ ಮಾಡಿ ಅವನ ಕಡೆಯಿಂದ ಸುಮಾರು 2,15,000 ರೂಪಾಯಿ ದುಡ್ಡು ಮತ್ತು ರಿಂಗ್ ಇದನ್ನು ತಗೊಂಡು ಒಂದು ಹನಿ ಟ್ರ್ಯಾಪ್ ರೀತಿಯಲ್ಲಿ ಮಾಡಿರ್ತಾರೆ. ನಂತರದಲ್ಲಿ ಈ ವಿಷಯ ಅವನು ಮನೆ ಹತ್ರ ಮತ್ತು ಅವನ ಸಂಬಂಧಿಕರ ಹತ್ರ ಹೇಳ್ಕೊಂಡಾಗ ಕಂಪ್ಲೇಂಟ್ ಕೊಡಬೇಕು ಅಂತ ಆದಮೇಲೆ ಒಂದು ಕಂಪ್ಲೇಂಟನ್ನು ಎಕ್ಸ್ಟ್ರಾಷನ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಇಬ್ಬರು ವ್ಯಕ್ತಿಗಳು, ಒಂದು ಲೇಡಿ ಮತ್ತು ಒಬ್ಬ ಲೇಡಿ ಜೊತೆಗಿದ್ದಂಥ ವ್ಯಕ್ತಿ, ಆ ಇಬ್ಬರು ಉಳ್ಳಾಳ ಭಾಗದವರು, ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಕಡೆಯಿಂದ ಸುಮಾರು 70,000 ರೂಪಾಯಿ ಹಣ ರಿಕವರಿ ಆಗಿದೆ. ಈ ಇನ್ಸಿಡೆಂಟ್ ಆಗಿದ್ದು 19ನೇ ತಾರೀಕು, 23ಕ್ಕೆ ಕೇಸ್ ಆಗಿತ್ತು ಮತ್ತು ನಿನ್ನೆ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದೀವಿ. ಪ್ರಾಯ ಬರ್ತಿ ಆವಂದಿನ ಪೊಂಡನ ಮೊಬೈಲ್ ಫೋನುಡು ಬೊಡ್ಚಾಂದಿನ ವರ್ತನೆ ತೋಜಾಯಿನ ಕೇಸಿಗೆ ಸಂಬಂಧಪಟ್ಟದು ಕುಡ್ಲಾ ನಗರ ಪೊಲೀಸ್ ಸ್ಟೇಷನ್ ಒರಿಯನ್ನು ಬಂಧನ ಮಲ್ತದನೆಂದು ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತೆರ ಆರು ಬುಧವಾರ ಸುದ್ದಿಕುಟ್ಟುಡು ಪಾತಿರಿಯರು. ಕುಡ್ಲಾ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಬುಧವಾರ ಕುಡ್ಲಡು ಸುದ್ದಿಕುಟ್ಟುಡು ಪಾತಿರ್ದು ನಗರ ಪೊಲೀಸ್ ಸ್ಟೇಷನ್ ಕೇಸ್ ಒಂಜಕ್ಕೆ ಸಂಬಂಧಪಟ್ಟದು ಪೋಷಕರಿನ ಒಟ್ಟುಗೂ ದೂರು ಕೊರಿಯರ ಬತ್ತಿನ ಪೊನ್ನಡ್ದು ಮೊಬೈಲ್ ಫೋನ್ ನಂಬರ್ ದೆತೊನ್ನ ಸ್ಟೇಷನ್ದ ಹೆಡ್ ಕಾನ್ಸ್ಟೇಬಲ್ ದರ್ಜೆದ ಬೇಲೆದಾರು ಒರಿ ಅಲ್ಲಿಗೆ ಫೋನ್ ಮಲ್ತದು ಮೆಸೇಜ್ ಕಡಪುಡ್ದು ಬೊಡ್ಚಾಂದಿನ ವರ್ತನೆ ತೋಜಾಯಿನ ಬಗಿಟ್ಟು ಪೊಂಜೋಲಿನ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಿತ್ತಂಡ ಸಾಕ್ಷಿ ಆಧಾರಲೆನು ಪತ್ತೊಂದು ಆರೋಪಿನ ಬಂಧನ ಮಲ್ತದಾನ್ ಪಂಡೇರ. ಅಪ್ರಾಪ್ತ ಬಾಲಕಿ ಒಬ್ಬ ಆಟೋ ಡ್ರೈವರ್ ತೊಂದರೆ ಕೊಡ್ತಾನೆ, ನನಗೆ ಚುಡಾಯಿಸೋದು ಕಿಚಾಯಿಸೋದು ಮಾಡ್ತಾನೆ ಅಂತಂದು ಅಪ್ರಾಪ್ತ ಬಾಲಕಿ ಮತ್ತು ಅವರ ಪೋಷಕರು ಜನವರಿ ತಿಂಗಳಲ್ಲಿ ನಮ್ಮ ಒಂದು ಪೊಲೀಸ್ ಠಾಣೆಗೆ ಸಮಸ್ಯೆಯನ್ನು ಹೊತ್ತುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಹುಡುಗಿ ನಂಬರ್ ಏನಿದೆ, ಅಪ್ರಾಪ್ತ ಬಾಲಕಿಯ ನಂಬರನ್ನು ನಮ್ಮ ಒಬ್ಬ ಸಿಬ್ಬಂದಿ ಪಡ್ಕೋತಾನೆ. ನಂತರದಲ್ಲಿ ಆ ಫೋನ್ಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಮೆಸೇಜಸ್ ಕಳಿಸುವಂಥದ್ದು, ಚಾಟ್ಸ್ ಮಾಡುವಂಥದ್ದು, ಮತ್ತು ಆ ಹುಡುಗಿಗೆ ನೀನೆಲ್ಲಿದೆಯಾ, ಅಲ್ಲಿ ಬಂದು ಭೇಟಿ ಮಾಡ್ತೀನಿ, ಮನೇಲಿ ಒಬ್ಬನೇ ಇದ್ದೀನಿ, ಬರ್ತೀಯಾ, ಈ ಥರ ಎಲ್ಲ ಸ್ವಲ್ಪ ಅನುಚಿತವಾಗಿ ಅವಳ ಜೊತೆ ನಡ್ಕೊಂಡಿರುವಂಥದ್ದು ಅವ್ರ ಪೋಷಕರಿಗೆ ತಿಳಿದ ನಂತರ ಅವರು ಚೈಲ್ಡ್ ವೆಲ್ಫೇರ್ ಕಮಿಟಿ ಸದಸ್ಯರೊಬ್ಬರನ್ನು ಭೇಟಿ ಮಾಡಿ ನಂತರ ನಮ್ಮ ಪೊಲೀಸ್ ಠಾಣೆಗೆ ಬಂದು ವಿಷಯವನ್ನು ತಿಳಿಸಿದರು. ಅದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಸಂಬಂಧಪಟ್ಟ ಸಿಬ್ಬಂದಿ ಯಾರಿದ್ದಾರೆ ಅವರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದೀವಿ. ಡಿಸಿಪಿ ಹರಿರಾಮ್ ಶಂಕರ್ ಸುದ್ದಿಕುಟ್ಟಡಿತ್ತೆರ. ಪರಿವರ್ತನಾ ಸಮುದಾಯ ಸಂಘಟನೆ ಬೊಕ್ಕ ನವಸಹಜ ಸಮುದಾಯದ ಮಂಗಳಮುಖೀರ್ನ ಓದಂಟು ಜೋರಾದಿತ್ತದು ಬುಧವಾರ ಪಾಕಜನ ಮಂಗಳಮುಖೀರ್ ಕುಡ್ಲಾ ನಗರ ಪೊಲೀಸ್ ಕಮಿಷನರ್ ಆಫೀಸ್ಗೆ ಬತ್ತದು ಎಂಕ್ಲೆಗೂ ನ್ಯಾಯ ಕೊರ್ಪಾವುಡು ಒತ್ತಾಯ ಮಲ್ತೆರ. ಪೆಟ್ಟು ಲಡಾಯಿ ದೂರು ಪುನರ್ದಾವ್ರ ರಡ್ಡು ಕೂಟದ ದೂರು ದೆತ್ತೊಂದು ತನಿಖೆ ನಡಪಾವಂದು ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತೆರ. ಪರಿವರ್ತನಾ ಸಮುದಾಯ ಸಂಘಟನೆ ಬೊಕ್ಕ ನವಸಹಜ ಸಮುದಾಯದ ಮಂಗಳಮುಖೀರ್ನ ಓದಂಟು ಜೋರಾದಿತ್ತದು ಎಂಕ್ಲೆಗೂ ನ್ಯಾಯ ದಿಪ್ಪಾದ ಕೊರ್ಲೆಂದು ಪಾಕಜನ ಮಂಗಳಮುಖಿಯರು ಬುಧವಾರ ಕುಡ್ಲಾ ಪೊಲೀಸ್ ಕಮಿಷನರ್ ಆಫೀಸ್ಗೆ ಪೋದು ಒತ್ತಾಯ ಮಲ್ತೆರ. ಬಳ್ಳಾರಿ ಆಂಧ್ರ ಇಂಚಿತ್ತಿ ಕಡಿಡ್ದು ಬತ್ತಿನ ಮಂಗಳಮುಖಿಯರು ದೌರ್ಜನ್ಯ ನಡಪಾದಿರಂದು ನವಸಹಜ ಸಮುದಾಯ ಸಂಘಟನೆದಕಲು ದೂರ್ದೆರ. ಅಡ್ಡ ಬೊಕ್ಕೊಂಜಿ ಕೂಟ ಬೇತನೆ ಪಂತಂಡ ಎಂಕುಲು ಕೊಟ್ಟಾರಡು ಎಂಕ್ಲಿನ ರೂಮುಡುಪ್ಪುನಗ 4 ಜನ ಜವಣೇರು ಬತ್ತದು ಪೆಟ್ಟು ಪಾಡ್ದೆರಂದು ಪರಿವರ್ತನಾ ಚಾರಿಟಬಲ್ ಸಂಘಟನೆದ ನಾಯಕಿ ಅರುಂಧತಿ ದೂರ್ದೆರ. ತಣ್ಣೀರು ಬಾವಿ ಹತ್ರ ಮನೆ ತೆಗೆದುಕೊಂಡಿದ್ದಾರೆ, 18 ವರ್ಷಗಳಿಂದನೂ ಇದ್ದಾರೆ. ನೆನ್ನೆ ಮೊನ್ನೆ ಬಂದವರು ಏನಲ್ಲ, ಹಂಗೆ ಲೆಕ್ಕ ಹಾಕಿದ್ರೆ ಅವ್ರು ನಿಖಿಲ್ ಅವರು ಈಗ 4-5 ವರ್ಷದಿಂದ ಅಷ್ಟೇ ಇದರಲ್ಲಿ ಅವರು ಎಂಟ್ರಿ ಆಗಿರೋದು. ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಟೀಮ್ಗಳು. ಸೊ ನಾನೇ ಹೇಳ್ತೀನಿ, ನಿಖಿಲ್ಗಿರ್ಬೋದು ಅಥವಾ ಇವ್ರಿಗಿದ್ರು ಸೌಹಾರ್ದಯುತವಾಗಿ ಇರಬೇಕು ಇರೋ ಜಾಗದಲ್ಲಿ.
ಅವ್ರಿಗೆ ನೋವಾಗಲಿ ಇವ್ರಿಗೆ ನೋವಾಗಲಿ ನಮಗೆ ಎರಡೂ ನೋವೇನೆ. ಎಲ್ಲರೂ ಮಂಗಳಮುಖಿಯರು ಅಂತ ಗುರುತಿಸ್ಕೊಂಡ್ರೆ ಒರಿಜಿನಲ್ಸಿಗೆ ಯಾರಾಗುತ್ತೋ ಅದು ಖಂಡಿತ ಇದು ಮಾಡಬೇಕು. ಕಾನೂನ ಕೈಗೆ ಎತ್ಕೋಬಾರ್ದು. ಹೊಡೆಯೋದಕ್ಕೆ ಬಡಿಯೋದಕ್ಕೆ ಯಾರು ಅಧಿಕಾರ ಕೊಟ್ಟರು ನಿಮಗೆ? ಏನೇ ಇದ್ರೂ ದೊಡ್ಡವರು ಇರ್ತಾರೆ ಅಥವಾ ಅಧಿಕಾರಿಗಳಿರ್ತಾರೆ, ಅವ್ರ ಹತ್ರ ಬಂದು ಕೇಳಬೇಕು. ನೀವು ಅವ್ರಿರೋ ಜಾಗಗಳಿಗೆ ಹೋಗಿ ರಾತ್ರಿ ಹೊತ್ತು ಖಾರದ ಪುಡಿ ಹಾಕಿ ಹೊಡೆಯುವಂಥದ್ದು, ಮಧ್ಯರಾತ್ರಿ ಅಟ್ಯಾಕ್ ಮಾಡೋವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಅಧಿಕಾರ ಯಾರಿಗೆ ಕೊಟ್ಟರು ನಿಮಗೆ? ಹಾಗಾದರೆ ನಾವಿಲ್ಲಿ ಲೋಕಲ್ ಅವರು ಅಂತ ನಾವು ಗಂಡಸಾಗಿ ಹುಟ್ಟಿ ಸೀರೆ ಉಟ್ಕೊಂಡು ಏನು ಬೇಕಾದರೂ ಮಾಡಬಹುದಾ? ಮೊಕ್ಕಲು ಆಕಲೆ ಪೋದು ಎಂಕ್ಲೆ 6,000 ಕೊರೋಡು ತಿಂಗಳಿಗೆ ನಾನಾ ಥರ ಹಿಂಸೆ ಕೊರ್ಪುನ ಹಾಕುನು ಪೆಟ್ಟು ಬಾಂಡು ಎಂಕ್ಲೆ ಆಕಲೆ ಮುಲ್ಪ ಎಂಕ್ಲೆ ದೌರ್ಜನ್ಯ ಮಲ್ಪು ಇನ್ನು ಸಾರಿ ಒಲ್ಪ ಬೆಂಗಳೂರು ಬೈದೇರಿ ಎಂಕ್ಲೆ ಪೆಟ್ಟು ಬಾಡ್ರಿ ಅಂದು ತೂಲೆ ಸರ್ ಒಲ್ಪ ಕುಡ್ಡ ದಾಖಲೆ ಏರ್ಲಾತ್ ಪೂರ ಒಂದು ಜನ ಬೆಂಗಳೂರು ದಾಖಲೆ ಮುಲ್ಪ ದಾಖಲಾತ್ ಎಂಕ್ಲೆ ಪೂರ ಮುಲ್ಪ ದಾಖಲೆ ಇಪ್ಪುನು ಸರ್ ಮೊಕ್ಕಲು ಈ ನಮ್ಮ ಎಂಕ್ಲೆ ದೌರ್ಜನ್ಯ ಮಲ್ಪ ಆಕಲೆ ಜನ ಉಳ್ಳೇರು ಸರ್ ಇಂಕ್ಲೆ ಜನ ಮೆಂಬರ್ ಮೂಲ ಉಳ್ಳೇರು ಸರ್ ತುರುಸುರು ಸರ್ ಪ್ರತಿನಿತ್ಯ ಎಂಕ್ಲೆ ದೌರ್ಜನ್ಯ ಮಲ್ತೊಂದು ಸಲ ಎಂಕ್ಲೆ ಕೊಂಚ ನಾಯಿ ನಿಕ್ಲು ಕೊರೋಡು ನಿಂಗೆ ಕೇಳೋದಿಲ್ಲ ತಿಂಗಳಿಗೆ 6,000 5 ಬಕ್ಕ ವರ್ಷಕ್ಕೆ ಹಾಕ್ಲೆ ಕೊಂಚ ಪಾಂಪಡ್ತಿ ಎಂಗ್ಲ ದೀಪಾವಳಿ ಬರ್ನಾಗ ಅವು 30,000 ಎಂಕ್ಲು ಒಡೆಗೆ ಹೋಗ್ಪುನ್ ಸರ್ ಎಂಕ್ಲೆ ಭಿಕ್ಷೆ ಮಲ್ತನ 2 ರೂಪಾಯಿ ಒಂದು ಅಂಗಡಿ ಪಂಡ ಈ ತಿಂಗಳು ಕೊರ್ಪೆ ಎಂಗೆ ಬಂಜಿದ ಬಡ ಉದಾಲ ಇಜ್ಜಿ ಸರ್ ಎಂಕ್ಲೆ ಮಲ್ತನ ಒಂದು ಭಿಕ್ಷಾಟನೆ ಮಲ್ಪಡು ಮೇಯ್ ಮಾರ ಜೀವನ ಮಲ್ಪಡು ಉನ್ನೆ ಎಂಕ್ಲ ಜೀವನ ಬೇತದ ಆಲೆ ಇಜ್ಜಿ ಎಂಕ್ಲೆಗ್ ಅಂಚದ ಇಪ್ಪನಾಗ ಎಂಕ್ಲೆ ಹಾಕ್ಲಿ ತುಲೆ ಅವಳು ಏತನ ಜೌರ್ಜನೆ ಮಲ್ಪಡ್ ಎಂಕ್ಲೆ ನ್ಯಾಯವಾದ ಎಂಕ್ಲೆ ಕೊರು. ಈ ಬಗೆಟ್ ರಡ್ಡುಕೂಟ ಭಿನ್ನೈತೊನ್ನ ಓಲೆದೆತ್ತೊಂದು ಕುಡ್ಲ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಣಂಬೂರು ಪೊಲೀಸ್ ಸ್ಟೇಷನ್ ಸುತ್ತದ ಬೈಕಂಪಾಡಿ ರೈಲ್ ಪಟ್ಟಿ ಕೈತಲು ರಡ್ಡುಕೂಟದ ಕುಲು ಹಾಕೊಂದೆರ. ಈ ಬಗೆಟ್ ರಡ್ಡುಕೂಟದ ದೂರದೆತ್ತೊಂದ ತನಿಖೆ ನಡಪಾವಂದು ಪಂಡೆರ. ನಾವು ಗಂಗಾವತಿ, ಕೊಪ್ಪಳ, ಬಳ್ಳಾರಿ ಈ ಭಾಗದಿಂದ ಬಂದು ಇದೇ 15 ವರ್ಷದಿಂದ ನಾವು ಇಲ್ಲಿ ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದ್ದೀವಿ. ಈ ಎದುರು ಗುಂಪೇನಿದೆ ಅವ್ರು ನಾವೆಲ್ಲ ಇಲ್ಲೇ ಮಂಗಳೂರಲ್ಲಿ ಬೆಳೆದವರು, ಮೂಲತಃ ನಾವೇ ಇರಬೇಕಿತ್ತು. ನೀವು ಬೇರೆ ಕಡೆಯಿಂದ ಬಂದಿರೋ ವಾಪಸ್ ಹೋಗಿ ನಮಗೆ ಕಲೆಕ್ಷನ್ ಕಮ್ಮಿ ಆಗ್ತಾ ಇದೆ, ನಮಗೆ ದುಡ್ಡು ಭಿಕ್ಷೆ ಜಾಸ್ತಿ ಸಿಗ್ತಾ ಇಲ್ಲ ಅಂತೆಲ್ಲ ಗಲಾಟೆ ಮಾಡಿ ಹೊಡೆದಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದು ಒಂದು ಕೇಸು ಪಣಂಬೂರು ಪೊಲೀಸ್ ಸ್ಟೇಷನ್ ಈಗಾಗಲೇ ಆಗಿತ್ತು. ಇವತ್ತು ಅದಕ್ಕೆ ಕೌಂಟರ್ ಕೇಸನ್ನು ಕೂಡ ಕೊಟ್ಟಿದ್ದಾರೆ. 2 ಕೇಸ್ಗಳು ರೈಟಿಂಗ್ ಸೆಕ್ಷನ್ಸು ಮತ್ತು ಅಸಾಲ್ಟ್ ಸೆಕ್ಷನ್ಸಲ್ಲಿದೆ. ಪ್ರಕರಣ ದಾಖಲು ಮಾಡ್ಕೊಂಡಿದ್ದೀವಿ. ಸತ್ಯಾಸತ್ಯತೆ ಏನಿದೆ ನೋಡಿದ್ರೆ ಮುಂದಿನ ಕಾನೂನು ಕ್ರಮವನ್ನು ಕೈಗೊಳ್ಳುತ್ತೆ. ಕಂಡ ನಡೆದು ದೂರಾದು ಅಪ್ಪೆಮ್ಮನ ಒಟ್ಟುಗು ವಾಸ ಮಲ್ತೊಂದು ಬಾಡಿಗೆದಿಲ್ಲದೆ ತೊನ್ನ ಪುಂಜೋ ಒರ್ತಿನ ಅತ್ಯಾಚಾರ ಮಲ್ತದು ಮದ್ಮೆ ಆಯರೆ ಒತ್ತಾಯ ಮಲ್ತದು ಒಪ್ಪು ಜಿಂಡ ಜೀವ ದೆಪ್ಪು ಎಂದು ಪೋಡಿಪಾಯಿನ ಬಗೆಟ್ ಕುಡ್ಲಪಾಂಡೇಶ್ವರದ ಮಹಿಳಾ ಪೊಲೀಸ್ ಸ್ಟೇಷನ್ ಪುಂಜವು ದೂರು ಕೊಡ್ತಾರ. ಆರೋಪಿನ ಕೂಳೂರದ ಪ್ರಶಾಂತ್ ಅಪ್ಪುಂದು ಗುರ್ತ ಮಲ್ತದಂಡ. ಕಂಡ ನಡೆದು ದೂರಾತಿನ ಪೊಂಜು ಒರ್ತಿನ ನಂಬಾದು ಕಾರಡಲೆ ತಂದು ಅತ್ಯಾಚಾರ ಮಲ್ತದು 5 ಬೊಕ್ಕ ಕೆರ್ಪೆಂದು ಪೋಡಿಪಾಯಿನ ಬಗೆಟ್ ಕೇಸೊಂಜಿ ಪಾಂಡೇಶ್ವರ ಮಹಿಳಾ ಪೊಲೀಸ್ ಸ್ಟೇಷನ್ ಪಾಡ್ತಿರ. ಕೂಳೂರದ ಪ್ರಶಾಂತ್ ಅಪ್ಪು ಆರೋಪಿಯಿಂದ ತೆರೆದು ಬೈದಂಡ. ಪೊಂಜು ಒರ್ತಿ ಕಂಡನಗು ಬರ ಪಂಡಿ ನಡೆದ ಬೊಕ್ಕ ಅಪ್ಪೆಮ್ಮನ ಒಟ್ಟುಗು ವಾಸ ಮಲ್ತೊಂದಿತ್ತೆರ. ಬಾಡಿಗೆ ಇಲ್ಲು ನಾಡೊಂದಿತ್ತೆರ. ಕೂಳೂರು ಬೆಂಗ್ರದ ಪ್ರಶಾಂತ್ ಅಪ್ಪುಡ್ದು ಬಾಡಿಗೆ ಇಲ್ಲು ತೆತ್ತೊಂದೆರ. ಜ್ವರ ಬತ್ತಿ ನೀಡಿದವರ ಬಾಡಿಗೆ ರೂಮುಗೂ ಪೋದಿಜ್ಜಾಂಡ್. ಬಾಡಿಗೆ ಇಲ್ಲಡದೀತಿನ ಕುಂಟು ದುತ್ತೊಯ್ತಲೆನ ಕೊನದು ಪೋಲಿಂದ ಆರೋಪಿ ಅಪಗಪಗ ಫೋನ್ ಮಲ್ತೊಂದಿತ್ತೆ. ಕುಂಟುಲೇನು ಕುಂಟಿಕಾನ ಕೈತಲ್ಲು ಕನತು ಕೊರ್ಪೆಂದು ನಂಬಾದು ಕಾರಡು ಬೈದೆ. ಪೊಂಜೋವು ಕುಂಟು ಕನರೆ ಪೋನಗ ಕುಂಟು ಬುಡ್ದು ಬೈದೆ. ಈ ಬತ್ತದು ಕೊನೊ ಒಂದು ಕಾರಡುಲೆ ತಂದು ಪೋತೆ. ಇಲ್ಲಡೆ ಪೋನಗ ಕಾರನು ಉಲಮಾರ್ಗುಡು ತಿರ್ಗಾದು ಜನಸಂಚಾರ ದಾಂತಿನವರು ಅತ್ಯಾಚಾರ ನಡಪಾದೆಂದು ಪೊಂಜೋವು ಪೊಲೀಸರಿಗೂ ದೂರು ಕೊಡ್ತೆರ. ಅತ್ಯಾಚಾರ ಬೊಕ್ಕ ಪೊಂಜೋಗು ಫೋನ್ ಮಲ್ತೊಂದು ಮದ್ಮೆ ಆಯರೆ ಒತ್ತಾಯ ಮಲ್ತೊಂದಿತ್ತೆ. ಅವೆಕ್ ಪೊಂಜೋವು ಒಪ್ಪಂದೆ ಉಪ್ಪುನಗ ಜೀವದೆಪ್ಪು ಎಂದು ಪೊಡಿಪಾದೆ ಎಂದು ಪೊಂಜೋವು ದೂರ್ದೇರ. ಖಾಸಗಿ ಸರ್ವಿಸ್ ಬಸ್ಸುಲು ಸರ್ಕಾರಿ ಬಸ್ಸುಲು ಬೊಕ್ಕ ಇಂಚಿ ಪೊಡೆದು ಬೊಕ್ಕ ಸಿಟಿ ಬಸ್ಸುಲು ಸೇರ್ದು ಭಾರಿ ಒತ್ತಡದ ಜಾಗೆ ಆದುಪ್ಪುನ ಕುಡ್ಲದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಇತ್ತೆ ಅವ್ಯವಸ್ಥೆದ ತಾಣ ಆತಡ. ಬಸ್ ಸ್ಟ್ಯಾಂಡ್ ದ ಉಲಾಯಿ ಪೋಯರ್ನೆ ಜನಕ್ಲೆಗ್ ಹೇಸಿಗೆ ಆವೊಂದುಂಡು ಇತ್ತೆ ಆ ಬಗೆಟ್ ಒಂಜು ವರದಿ. ಕುಡ್ಲ ಸ್ಮಾರ್ಟ್ ಸಿಟಿ ಆದು ಬುಳಿಚಿಲ ಒಂದುಂಡು ಅಂಡ ಕುಡ್ಲ ಪೇಂಟೆದ ಪ್ರಧಾನ ಜಾಗೆ ಹಂಪನಕಟ್ಟೆ ಸುತ್ತಮುತ್ತುಡು ವ್ಯವಸ್ಥೆನೇ ಸರಿ ಇಜ್ಜಿ. ದುಂಬುದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಪಡಿಲು ಬೂರ್ದುಂಡು. ಇತ್ತೆದ ಸರ್ವಿಸ್ ಬಸ್ ಸ್ಟ್ಯಾಂಡ್ ದ ಉಲಾಯಿ ಪುಗ್ಗುಂಡ ಅಲ್ತ ಸಮಸ್ಯೆಲು ಏತುಂಡು ಗೊತ್ತಾಪುಂಡು. ಬಸ್ ಸ್ಟ್ಯಾಂಡ್ ಉಂಡು ಅಂಡ ಸರಿಯಾಯಿನ ವ್ಯವಸ್ಥೆ ಇಜ್ಜಿ. ದಿನನಿತ್ಯ ಅವೇತೋ ಸರ್ವಿಸ್ ಬಸ್ಸುಲು ಸಿಟಿ ಬಸ್ಸುಲು ಸರ್ಕಾರಿ ಬಸ್ಸುಲು ಸಂಚಾರಡುಲ್ಲ. ಈ ಬಸ್ ಸ್ಟ್ಯಾಂಡ್ ಜನಕ್ಲೆಗು ಕುಲ್ಲೆರೆ ವ್ಯವಸ್ಥೆ ಇಜ್ಜಿ. ಇತ್ತಿನ ಬೇಂಚ್ ಮಾತ ತುಂಡಾತಂಡ ಜನಕುಲು ನೆಲಟ್ಟೆ ಕುಲ್ಲೊಂದುಲ್ಲೇರ. ಬಸ್ ಸ್ಟ್ಯಾಂಡ್ ಕಟ್ಟದಿನ ಮಾಡು ಕದಿಲ್ದಂಡ. ಏಳಿನ್ಮ ಗೂಡಂಗಡಿಲು ಉಲ್ಲ. ಎಡೆಗೆ ಬರ್ಪುನ ಬಸ್ ಬೇಲದಕ್ಲೆನ ಗಾಡಿಲು ದೂರದ ಊರುಗು ಪೋಪುನಕ್ಲೆನ ಸ್ಕೂಟರ್ ಬೈಕ್ ಮಾತಾ ಉಂಟಾವ್ ನೆಡ್ದಾವ್ರ ಗಾಡಿಲಿನ ಒತ್ತಡ ಹೆಚ್ಚಾತಂಡ. 2 ಚಕ್ರದ ಗಾಡಿಲಿನ ಬಸ್ ಸ್ಟ್ಯಾಂಡ್ ಉಲೈಗೆ ಸೀದಾ ಕನತು ಉಂಟಾದೇರ.
ಬಸ್ ಸ್ಟ್ಯಾಂಡ್ ಅಲೆಮಾರಿಲಿನ ತಾಣದಂಚ ಆತಂಡ ಉಲೈ ಪೋಯಿರೆನೆ ಹೇಸಿಗೆ ಆತಂಡ ಸಾದಿ ಬೀದಿ ನಾಯಿಲು ಪಾಡಾರಿ ಬೂರ್ದ ಬಸ್ ಸ್ಟ್ಯಾಂಡ್ ಗೂಡಂಗಡಿಲು ಉಲ್ಲ ಅವೇನು ಜಿಲ್ಲಾಡಳಿತ ಮಹಾನಗರ ಪಾಲಿಕೆ ದೆಪ್ಪಾವಡು ಇಚ್ಚಿಂಡ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ನಡಪಾವಡುಂದು ಕಾರ್ಪೊರೇಟರ್ ಎಸಿ ವಿನಯ್ ರಾಜ್ ಜಾಗ್ರತೆ ಪಂತೆರು. ಈ ಒಂದು ತಂಗುದಾಣದಲ್ಲಿ ಈಗಾಗಲೇ ಸರಿಯಾದ ರೀತಿಯಲ್ಲಿ ಏನು ಆ ತಂಗುದಾಣಕ್ಕೆ ಬಿಸಿಲು ಅಥವಾ ಮಳೆಯಿಂದ ರಕ್ಷಿಸಿಕೊಳ್ಳಿಕ್ಕಿರುವಂಥ ಶೀಟನ್ನು ನಾವೇನು ಹಾಕ್ತೇವೆ, ಅರ್ಧಂಬರ್ಧ ಸೀಟುಗಳು ಇವತ್ತು ಇಲ್ಲ. ಬಿಸಿಲು ಮಳೆಯಲ್ಲಿ ಇವತ್ತು ಪ್ರಯಾಣಿಕರು ನಿಲ್ಲುವಂಥ ಒಂದು ಪರಿಸ್ಥಿತಿ. ಅದೇ ರೀತಿಯಲ್ಲಿ ಪ್ರಯಾಣಿಕರಿಗೆ ಕೂತ್ಕೊಳ್ಳಿಕ್ಕೆ ಬೆಂಚಿನ ವ್ಯವಸ್ಥೆಗಳನ್ನು ಅಲ್ಲಿ ಮಾಡಬೇಕಾಗಿತ್ತು. ವೃದ್ಧರಿರ್ಬೋದು, ಸಣ್ಣ ಮಕ್ಕಳಿರ್ಬೋದು, ಗರ್ಭಿಣಿಯಂದಿರಿರ್ಬೋದು, ಅಥವಾ ಬೇರೆ ಬೇರೆ ಇಲ್ಲಿ ಆಸ್ಪತ್ರೆಗೆ ಬರುವಂಥ ಏನು ರೋಗಿಗಳಿರ್ಬೋದು, ಅವರು ಎಲ್ಲರೂ ಕೂಡ ಇವತ್ತು ಅಲ್ಲಿ ನೆಲದಲ್ಲಿ ಕೂರುವಂಥ ಒಂದು ಪರಿಸ್ಥಿತಿಯನ್ನು ನೋಡುವಾಗ ಮಹಾನಗರ ಪಾಲಿಕೆಯಲ್ಲಿ ಒಂದು ಆಡಳಿತ ಇದೆ ಎನ್ನುವಂಥ ಒಂದು ಪ್ರಶ್ನೆ ನಮ್ಮ ಮನಸ್ಸಿಗೆ ಇವತ್ತು ಬರ್ತಾ ಇದೆ. ಅದೇ ರೀತಿಯಲ್ಲಿ ಏನಿವತ್ತು ಜನ ಕೂತ್ಕೊಳ್ಳುವಂಥ ಏನು ತಂಗುದಾಣ ಇದೆ, ಆ ತಂಗುದಾಣದಲ್ಲಿ ಅಲ್ಲಿಗೆ ಬರುವಂಥ ಏಜೆಂಟರುಗಳಿರ್ಬೋದು ಅಥವಾ ಬೇರೆ ಬೇರೆ ಜನ ಬಂದು ಇವತ್ತು ಅವರ ದ್ವಿಚಕ್ರ ವಾಹನಗಳನ್ನು ನಿಲುಗಡೆ ಮಾಡಿ ಹೋಗುವಂಥದ್ದು. ಹಾಗಾದರೆ ಪ್ರಯಾಣಿಕರು ಎಲ್ಲಿ ನಿಲ್ಲಬೇಕು? ಕೂತ್ಕೊಳ್ಳಿಕ್ಕೆ ಬೆಂಚಿಲ್ಲ, ಕೆಳಗಡೆ ಕೂತ್ಕೊಳ್ಳುವ ಅಂತ ಹೇಳಿದರೆ ಅಲ್ಲಿ ಮೋಟರ್ ಸೈಕಲ್ಗಳನ್ನು ನಿಲ್ಲಿಸಿ ಅವರು ಹೋಗುವಂಥದ್ದು. ಅದೇ ಅಲ್ಲದೆ ಕೆಲವು ಕಡೆ ಈ ತಂಗುದಾಣದಲ್ಲಿ ಇವತ್ತು ಗೂಡಂಗಡಿಗಳನ್ನು ಇಟ್ಟು ವ್ಯಾಪಾರ ವಹಿವಾಟು ಮಾಡುವಂಥವರನ್ನು ನಾವು ಕಾಣಬಹುದು. ಇದು ಇಲ್ಲಿಯ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ, ಇಲ್ಲಿಯ ಆಡಳಿತ ಮಾಡುವಂಥ ಏನು ಮೇಯರ್ಗಳಿರ್ಬೋದು ಅಥವಾ ಸ್ಥಾಯಿ ಸಮಿತಿ ಅಧ್ಯಕ್ಷರುಗಳು ಅಥವಾ ಇಲ್ಲಿಯ ಏನು ವೇದವ್ಯಾಸಕ ಮತ್ತು ಶಾಸಕರು, ಅವರಿಗೆ ಅದು ಕಾಣ್ತಾ ಇಲ್ವೇ? ಈ ಏನು ನಾವು ಈ ಶೆಲ್ಟರ್ನ ಮೇಲೆ ಹಾಕುವಂಥ ಏನು ಶೀಟ್ ಏನಿದೆ, ರೂಫ್ ಏನಿದೆ, ಯಾಕೆ ಆ ರೂಫನ್ನು ಇವತ್ತು ಬದಲಾವಣೆ ಮಾಡ್ತಾ ಇಲ್ಲ? ಶಾಸಕರು ಏನು ಮಾಡ್ತಾ ಇದ್ದಾರೆ? ಇಲ್ಲಿಯ ಮಹಾನಗರ ಪಾಲಿಕೆ ಏನು ಮಾಡ್ತಾ ಇದೆ? ಜನ ಇವತ್ತು ಯಾರಿಗೆ ಇವತ್ತು ಕೇಳಬೇಕಾಗಿದೆ? ಆಡಳಿತ ಮಾಡುವವರಿಗೆ ನಾವು ಪ್ರಶ್ನೆ ಮಾಡಬೇಕಾಗಿದೆ ಹೊರತು ಬೇರೆ ಯಾರಿಗೂ ನಮಗೆ ಪ್ರಶ್ನೆ ಮಾಡಲಿಕ್ಕೆ ಆಗುವಂಥದ್ದಿಲ್ಲ. ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆದ ಒಟ್ಟು ಸೇರಿಕೆಡು ಶಾಸಕರು ವೇದವ್ಯಾಸ್ ಕಾಮತ್ ಸಾಕಾರುಡು ಧರ್ಮದ ಕೋವಿಡ್ ಲಸಿಕೆ ಅಭಿಯಾನ ಉರುವ ಮಾರಿಯಮ್ಮ ದೇವಾಲಯದ ಸಭಾಂಗಣಡು ನಡೆತಂಡ ಕಾರ್ಪೊರೇಟರ್ ಗಣೇಶ್ ಕುಲಾಲ್ ಪಾಲ್ದೆತ್ತೊಂಡೆರ. ಉರುವ ಬೋಳೂರು ಶ್ರೀ ಮಾರಿಯಮ್ಮ ದೇವಸ್ಥಾನದ ಸಭಾಂಗಣಡು ಕೊರೋನಾ ಕೋವಿಡ್ ಸೀಕ್ ಬರಂದಿನಂಚ ತಡೆಪುನ ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ನಡೆತಂಡ. ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಇಲಾಖೆ ಮೊಕ್ಲಿನ ಒಟ್ಟು ಸೇರಿಕೆಡು ಶಾಸಕರು ವೇದವ್ಯಾಸ್ ಕಾಮತಿರ್ನ ಸಾಯುಡು ಧರ್ಮಗು ಇಂಜೆಕ್ಷನ್ ಕೊರ್ಪುನ ಕಾರ್ಯಕ್ರಮ ದೀದಿತದು ಕಾರ್ಪೊರೇಟರ್ ಗಣೇಶ್ ಕುಲಾಲ್, ಬಿಜೆಪಿ ಕುಡ್ಲಾ ತಿನ್ಕಾಯಿ ಮಂಡಲ ಗುರ್ಕಾರ್ಯರು ವಿಜಯಕುಮಾರ್ ಶೆಟ್ಟಿ ಪಾಲ್ದೆತ್ತೊಂಡೆರು. ಜಿಲ್ಲಾ ಬಿಜೆಪಿ ಮಾಹಿತಿದಾರರು ರಾಧಾಕೃಷ್ಣ, ಉರುವ ಮಾರಿಗುಡಿ ಮ್ಯಾಟ್ ಫ್ರೆಂಡ್ಸ್ ಗುರ್ಕಾರ್ಯರು ಗೌತಮ್ ಕೋಡಿಕಲ್, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾ ಒತ್ತು ಗುರ್ಕಾರ್ಯರು ರಾಕೇಶ್ ಸಾಲ್ಯಾನ್, ಮ್ಯಾಟ್ ಫ್ರೆಂಡ್ಸ್ ಗುರ್ಕಾರ್ಯರು ಪ್ರಣಾಮ್ ಬೋಳೂರು, ಆರ್ಜೆ ಅನುರಾಗ್ ಕಾರ್ಯಕ್ರಮಟ್ಟು ಪಾಲ್ದೆತ್ತೊಂಡೆರು. ಕೈಯನ್ನು ಚಂದ ರೀತಿಯಲ್ಲಿ ಹ್ಯಾಂಡ್ ವಾಶ್ ಸಾಬೂನು ಹಾಕಿ ತೊಳೆದೇ ಮುಟ್ಕೊಡ್ಬೇಕು. ಯಾಕಂದರೆ ಕೊರೋನಾ ವೈರಸ್ ಬರುವಂಥದ್ದು ಎರಡೇ ರೀತಿಯಲ್ಲಿ, ಒಂದು ಕೈಯಿಂದ ನಾವು ಮೂಗು ಕಣ್ಣು ಬಾಯಿಗೆ ಮುಟ್ಟುವಂಥದ್ದು, ಇಲ್ಲ ಕೊರೋನಾ ಪಾಸಿಟಿವ್ ಆಗಿರುವಂಥ ಶ್ವಾಸದ ಒಂದಿಗೆ ನಮ್ಮ ಶ್ವಾಸಕ್ಕೆ ಸಿಗುತ್ತೆ. ಅದಕ್ಕಾಗಿ ಮಾಸ್ಕ್ ಹಾಕ್ಕೊಳ್ಬೇಕು ಅಂತ ಈ ಎರಡನ್ನು ಬಹಳ ವಿಶೇಷವಾಗಿ ಪಾಲಿಸಿ. ಯಾಕಂದರೆ ಕೆಲವೊಮ್ಮೆ ಲಸಿಕೆಯನ್ನು ಪಡ್ಕೊಂಡ್ರು ಪಾಸಿಟಿವ್ ಬರುವಂಥ ಲಕ್ಷಣಗಳು ಇರ್ತದೆ. ಹಾಗಾಗಿ ಲಸಿಕೆಯನ್ನು ಪಡ್ಕೊಂಡ ನಂತರ ಕೂಡ ಪಾಸಿಟಿವ್ ಬರಬಾರದು. ಹಾಗಾಗಿ ನಮ್ಮ ಜಾಗ್ರತೆಯನ್ನು ನಾವು ಮಾಡಬೇಕು. ಎಷ್ಟೇ ಲಸಿಕೆಯನ್ನು ಕೊಟ್ಟು ಇಲ್ಲಿ ವೇದಿಕೆಯಲ್ಲಿದ್ದವರು ಡಾಕ್ಟರು ಯಾರು ಎಷ್ಟೇ ಜಾಗ್ರತೆಯನ್ನು ಮಾಡಿದರೂ ಕೂಡ ತಮ್ಮ ಜಾಗ್ರತೆಯನ್ನು ಮಾಡಬೇಕಾದವರು ಯಾರು? ನಾವು. ಹಾಗಾಗಿ ಮುಂದಿನ ದಿನಗಳಲ್ಲಿ 3ನೇ ಅಲೆ ಬರ್ತದೆ ಅಂತ ಹೇಳ್ತಾ ಇರುವಾಗ ನಮ್ಮ ಮಕ್ಕಳ, ನಮ್ಮ ಎಲ್ಲರೂ 18 ವರ್ಷ ಮೇಲ್ಪಟ್ಟು ಎಲ್ಲರಿಗೂ ಹೆಚ್ಚಿನ ಕಡೆಯಲ್ಲಿ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ರೆ ಮಕ್ಕಳ ಜಾಗ್ರತೆಯನ್ನು ಕೂಡ ವಿಶೇಷವಾಗಿ ಮಾಡ್ತಾ ಅವರ ಪ್ರಯತ್ನಗಳನ್ನು, ಅವರಿಗೆ ಜಾಗ್ರತೆಯನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು. ಯಾಕಂದರೆ ಜನರು ಮಾಡಿದರೆ ಮಾತ್ರ ಇದು ಯಶಸ್ವಿ ಆಗ್ತದೆ. ಬೇರೆ ಯಾರು ಜಿಲ್ಲಾಡಳಿತ ಹೇಳ್ಬೋದು, ಪ್ರಧಾನಮಂತ್ರಿಗಳು ಹೇಳ್ಬೋದು, ಮುಖ್ಯಮಂತ್ರಿಗಳು ಹೇಳ್ಬೋದು, ಆದರೆ ಜನರು ಇದನ್ನು ಅನುಸರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ
2013 ಡಿಸೆಂಬರ್ 14 ಕುಡ್ಲದ ಪೌರತ್ವ ತಿದ್ದುಪಡಿ ಕಾಯ್ದೆಗೂ ವಿರೋಧ ಮಲ್ತದು ಪ್ರತಿಭಟನೆ ಆನಗ ಪೊಲೀಸರ ನಡಪಾಯಿನ ಗೋಲಿಬಾರಡು ಇರುವೇರು ಜೀವ ಕಳೆ ಹೊಂದಿರು ಈ ಬಗೆಟ್ಟು ತಪ್ಪು ಮಲ್ತಿನಕ್ಲೆ ನಮಿತ್ತು ಸರ್ಕಾರ ವಾಕ್ರಮ ದೆತನುಂದು ಮಾಹಿತಿ ಕೊರಿಯರೆ ರಾಜ್ಯ ಹೈಕೋರ್ಟ್ ರಾಜ್ಯ ಸರ್ಕಾರಗೂ ಆದೇಶ ಕೊಡ್ತುಂಡು. ಪೌರತ್ವ ತಿದ್ದುಪಡಿ ಕಾಯ್ದೆಗೂ ವಿರೋಧ ತೋಜಾದು ಕುಡ್ಲಡು ಪ್ರತಿಭಟನೆ ನಡಪಾಯಿನಕ್ಲೆ ನಮಿತ್ತು ಪೊಲೀಸರು ಗೋಲಿಬಾರ್ ಮಲ್ತಿನ ಕೇಸ್ಗೂ ಸಂಬಂಧ ತಪ್ಪು ಮಲ್ತಿನಕ್ಲೆ ನಮಿತ್ತು ವಾಕ್ರಮ ದೆತೊಂದಿருந்து ಮಾಹಿತಿ ಕೊರಿಯರೆ ರಾಜ್ಯ ಹೈಕೋರ್ಟ್ ಸರ್ಕಾರಗೂ ಅಂಗಾರೆ ಆದೇಶ ಕೊಡ್ತುಂಡು. 2013 ಡಿಸೆಂಬರ್ 14 ಕುಡ್ಲಡು ಪ್ರತಿಭಟನೆ ನಡಿತಿನಕ್ಲೆ ನಮಿತ್ತು ನಡೆತದಿನ ಗೋಲಿಬಾರ್ ಕೇಸ್ದ ತನಿಖೆಗೂ ವಿಶೇಷ ತನಿಖಾ ಕೂಟ ಕಟ್ಟರೆ ಸರ್ಕಾರಗೂ ನಿರ್ದೇಶನ ಕೇಂದು ಸ್ವಾತಂತ್ರ್ಯ ಹೋರಾಟಗಾರೆ ಎಚ್.ಎಸ್. ದೊರೆಸ್ವಾಮಿ ಬೊಕ್ಕ ಕುಡ್ಲ ಮಹಾನಗರ ಪಾಲಿಕೆದ ಮಾಜಿ ಮೇಯರ್ ಅಶ್ರಫ್ ಕುರ್ನಾ ಸಾರ್ವಜನಿಕ ಎಡ್ಡೆಪ್ಪುದ ಅರ್ಜಿನ ಮುಖ್ಯ ನ್ಯಾಯಮೂರ್ತಿ ಎ.ಎಸ್. ಓಕಾ ದುಂಬಾಳ್ತೆದ ಏಕಸದಸ್ಯ ಪೀಠ ವಿಚಾರಣೆ ನಡಪಾಂಡು. ಸರ್ಕಾರದ ಪರವಾದ ವಕೀಲರು ಪಿ ತೇಜೇಶ್ ಹಾಜಿರಾದ ಗೋಲಿಬಾರ್ ಕೇಸಡು ಮ್ಯಾಜಿಸ್ಟ್ರೇಟ್ ತನಿಖೆ ಮುಗಿದಡು. ಒಡಿಪು ಜಿಲ್ಲಾಧಿಕಾರಿ ಜಗದೀಶ್ ತನಿಖಾ ವರದಿನ ಸರ್ಕಾರಗೂ ಸಂದಾದೆರಂದು ಪಂಡಿರೋ. ಮ್ಯಾಜಿಸ್ಟ್ರೇಟ್ ವರದಿನ ಲಕೋಟೆದ ಉಲಾಯಿ ಬಂದ್ ಮಲ್ತದು ನ್ಯಾಯಪೀಠಗೂ ಕೊರಿಯರೋ. ತಪ್ಪು ಮಲ್ತಿನಕ್ಲೆ ನಮಿತ್ತು ಕ್ರಮದೆತನರೆ ಸರ್ಕಾರ ನಿರ್ಧಾರ ದೆತನುಂಡು ಇದಕ್ಕೆ 2 ವಾರ ಅವಕಾಶ ಕೊರಡುವುದು ಕೇನುಂಡಿರೋ. ಸರ್ಕಾರದ ಪರ ವಕೀಲರನ ಪಾತ್ರ ಲೆಕ್ಕೋಗೂ ದೆತೊನ್ನ ನ್ಯಾಯಪೀಠ ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಆಧಾರಡು ತಪ್ಪು ಮಲ್ತಿನಕ್ಲೆನ ಮಿತ್ತು ದೆತೊನ್ನ ಕ್ರಮ ಬಗೆಟ್ ವರದಿನ ಆಗಸ್ಟ್ 25 ಉಲಾಯಿ ಸರ್ಕಾರ ಕವರಡು ಬಂದ್ ಮಲ್ತದು ಕೋರ್టుಗೂ ಸಂದಾವಡು. 5 ಬೊಕ್ಕ ವರದಿಡುಪ್ಪುನ ವಿಷಯಲೇನು ಗೊತ್ತು ಮಲ್ಪುನ ಬಗೆಟ್ ಕೋರ್ಟು ಆಲೋಚನೆ ಮಲ್ಪುಣುಂದು ನ್ಯಾಯಪೀಠ ಪಂತಂಡ. ಭೂಗತ ಪಾತಕಿ ರವಿ ಪೂಜಾರಿನ ಶಾರ್ಪ್ ಶೂಟರ್ 44 ವರ್ಷದ ಸಾದಿಕ್ ಬಂಗಾಳಿ ಪನ್ಪುನಾಯನು ಬೊಂಬೈದ ಕ್ರೈಮ್ ಪೊಲೀಸರು ಬಂಧನ ಮಲ್ತಿದೆರ. ಬೊಂಬೈಡು ರಾಜಕೀಯದ ಒರಿಯನ್ನು ಕೆರ್ದು ಪದರಾಡಾದಿತ್ತಿನ ಸಾದಿಕ್ ಇತ್ತೆ ಕುಡ ಒರಿಯನ್ನು ಕೆರಿಯರೆ ಕೆನಿ ಮಲ್ಪುನಗ ಪೊಲೀಸ್ ಬಲೆಕ್ ಬೂರ್ದೆ. ಭೂಗತ ಪಾತಕಿ ರವಿ ಪೂಜಾರಿನ ಒಟ್ಟುಗುಪ್ಪುನ ಬೊಕ್ಕ ಮೋಸ್ಟ್ ವಾಂಟೆಡ್ ಶಾರ್ಪ್ ಶೂಟರ್ ಒರಿಯನ್ ಬೊಂಬೈದ ಕ್ರೈಮ್ ಪೊಲೀಸರು ಪತ್ತದಿರ. 44 ವರ್ಷದ ಸಾದಿಕ್ ಬಂಗಾಳಿ ಆರೋಪಿ ಆದುಲ್ಲೆ. ಆಯನ ಕೈ ಹಿಡಿದು ಒಂಜಿ ಪಿಸ್ತೂಲು ಸ್ವಾಧೀನಗುದೆ ತೊಂಡೆರ. ಆರೋಪಿ ಸಾದಿಕ್ ರವಿ ಪೂಜಾರಿನ ಮುಖ್ಯ ಶಾರ್ಪ್ ಶೂಟರ್ ಆದುಲ್ಲೆ. ಬೊಂಬೈಡು ರಾಜಕೀಯದ ಒರಿಯನ್ನು ಕೆರ್ದು ಪದರಾಡಾದಿತ್ತೆ. ಕೆಲವು ಕೇಸುಲು ಆಯನ ಮಿತ್ತು ಉಂಡು ತೆರೆದು ಬೈದಂಡ. ಕುಡೂರಿಯನ್ನು ಕೆರಿಯರೆ ಬೊಂಬೈಗೆ ಬೈದೆಂದು ನಿಘಂಟದ ಮಾಹಿತಿ ಆಧಾರಡು ಬೊಂಬೈ ಕ್ರೈಮ್ ಬ್ರಾಂಚ್ ಎಇಸಿ ಕೂಟ ಪೊಲೀಸ್ ಅಧಿಕಾರಿ ಸುನಿಲ್ ಪವರ್ ದುಂಬಾಳ್ತೆಡು ಕಾರ್ಯಾಚರಣೆ ನಡಪಾದು ಆರೋಪಿ ಸಾದಿಕನು ಪತ್ತದಂಡ. ಪಿಸ್ತೂಲ್ ಸೇರ್ದು ಕೆಲವೊಂಜಿ ಸೊತ್ತುಲೆನು ಪೊಲೀಸರು ದೆತೊಂದೆರ. ರವಿ ಪೂಜಾರಿನ ಈ ದುಂಬೆ ಪೊಲೀಸರು ಪತ್ತದು ಇತ್ತೆ ಬೊಂಬೈ ಪೊಲೀಸರಿನ ಸ್ವಾಧೀನಡು ಉಲ್ಲೆ. ಸಾದಿಕ್ ಬಂಧನ ಆಯ್ನಿಡ್ದಾವ್ರ ಭೂಗತ ಲೋಕದ ದಿಂಜ ಸಂಗತಿಲು ಪಿತೈ ಬರಿಯರುಂಡು. ಪಜ್ಜಿ ಮೀನು ತಿನ್ಪುನ ಕುಡ್ಲದ ಪಂಜಿ ಮುಗೇರಡು ವಾಸ ಮಲ್ತೊಂದುಪುನ ಹರೀಶ್ ಪನ್ಪುನಾರ್ ಸಾಮಾಜಿಕ ಜಾಲತಾಣಲೆಡು ಬಾರಿ ಸುದ್ದಿ ಆತೇರು. ಜುಲೈ 25 ದೋಸ್ತಿಲಿಡ ಸವಾಲ್ ಪಾಡ್ದು ಪಜ್ಜಿ ಬಂಗುಡೆ ಮೀನು ಇಡೀ ತಿಂದದು ಅವೆನು ತೂದು 14,000 ಹೆಚ್ಚ ಜನ ಸಾಮಾಜಿಕ ಜಾಲತಾಣಲೆಡು ಮೆಚ್ಚಿದೆರು. ಪಜ್ಜಿ ಮುಂಚಿ ತೆತ್ತಿ ತಿನ್ಪುನಕ್ಲೆನ್ ತೂದಿಪ್ಪರ್ ಪಂತ ಕಟ್ಟದು ಒವೆನ್ ಮಾತ ತಿನ್ಪುನೇನು ಕೇಂದುಪ್ಪರ್ ಆಂಡ ಪಜ್ಜಿ ಮೀನು ತಿನ್ಪುನ ವ್ಯಕ್ತಿನ ತೂತರ. ವ್ಯಕ್ತಿ ಒರಿ ಪಂತ ಪಾಡ್ದು ಪಜ್ಜಿ ಮೀನು ತಿಂತೇರ. ಮೀನ್ ತಿನ್ಪುನ ವಿಡಿಯೋ ಸಾಮಾಜಿಕ ಜಾಲತಾಣಲೆಡು ಬಾರಿ ಸುದ್ದಿ ಆತಂಡ. ಕುಡ್ಲದ ಪಂಜಿ ಮುಗೇರ್ದ ಹರೀಶ್ ಪನ್ಪುನ ವ್ಯಕ್ತಿಯೇ ಪಜ್ಜಿ ಮೀನು ತಿನ್ಪುನಾರು. ಜುಲೈ 25 ದೋಸ್ತಿಲೆಡ ಪಾತರೊಂದುಪ್ಪುನಗ ಪಜ್ಜಿ ಬಂಗುಡೆ ಮೀನು ತಿನ್ಪುನ ಸವಾಲು ಎದುರಾದಿತ್ತನ. ಇಂದೆಕು ಒತ್ತೊನ್ನ ಹರೀಶ್ ಪಜ್ಜಿ ಬಂಗುಡೆ ಮೀನನ್ನು ಬೀಲೊಡ್ದು ತರೆ ಮುಟ್ಟಲ ಓಲ ದಕ್ಕಂದೆ ಒಂಜಿ ಕ್ಷಣೊಟ್ಟು ತಿಂತೇರ. ಮೀನ್ದೊಲೈ ಉಪ್ಪುನ ಗಲೀಜು ಮಾತ ಒಟ್ಟಿಗೆ ತಿಂದಿನವು ನನ್ನಲ್ಲ ವಿಶೇಷ ಆದಿತ್ತನ. ಬಜಿ 2 ದಿನೊಟ್ಟು 14,000 ಹೆಚ್ಚ ಜನ ಒಂದೇನು ತೂದು ಮೆಚ್ಚಿದೆರೋ. ವಾಟ್ಸಪ್ಲೇಡು ಪಟ್ಟೊಂದೆರೋ. ವಿಶೇಷ ಮನುಷ್ಯ ನಮ್ಮ ಊರಲ್ಲಿ ಮೀನು ತಿನ್ನುವ ಮನುಷ್ಯ. ನೀ ಮನುಷ್ಯನೇ ಅಲ್ಲಿ ಬಗೆಲ್ ಭೂತ ಪೂಚೆಂದು ಅಲ್ಲ ಅಲ್ಲಿ. ಇತ್ತೆ ಕುಡೋರೈನಿತ ಮಲ್ಲ ಸುದ್ದಿಲು. ಕರ್ನಾಟಕ ರಾಜ್ಯದ 30ನೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಧಿಕಾರಗೂ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ರೆಡ್ದು ಪ್ರತಿಜ್ಞೆ. ಉಳ್ಳಾಲದ ಇನ್ಲ್ಯಾಂಡ್ ಅಪಾರ್ಟ್ಮೆಂಟ್ ಇಲ್ಲೊಂಜೇತ ಯಜಮಾನಗ್ ಅಮಲ್ ಪರ್ಪಾದು 2,12,000 ರೂಪಾಯಿ ಲಕ್ಕಾದ ಪದ್ರಡಾಯಿನ ಅಜೀನ್ ಬೊಕ್ಕ ಸನ್ನಾ ಹಕೀಜಮ್ಮ ಬಂಧನ.
ಪರಿವರ್ತನಾ ಸಮುದಾಯ ಸಂಘಟನೆ ಬೊಕ್ಕ ನವಸಹಜ ಸಮುದಾಯದ ಮಂಗಳಾಮುಖಿಯರ್ನ ನಟು ಓದಂಟ್ ನ್ಯಾಯ ಒದಗಾಯರೆ ಕುಡ್ಲಾ ಪೊಲೀಸ್ ಕಮಿಷನರ್ಗೆ ಒತ್ತಾಯ. ಸರ್ವಿಸ್ ಸಿಟಿ ಬೊಕ್ಕ ಸರ್ಕಾರಿ ಬಸ್ಲಿನ ಒತ್ತಡ ಅವ್ಯವಸ್ಥೆಲಿನ ತಾಣ ಕುಡ್ಲದ ಸರ್ವಿಸ್ ಬಸ್ ಸ್ಟ್ಯಾಂಡ್ ಒಂಜಿ ವರದಿ. ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನೆಲೆ ಇತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.